ಈ ಸೇತುವೆ ಕುಸಿದು ಬಿದ್ದು 1 ವರ್ಷವೇ ಕಳೆದು ಹೋಗಿದೆ. ಆದರೂ ಹೊಸ ಸೇತುವೆ ಭಾಗ್ಯ ಇನ್ನೂ ಬಂದಿಲ್ಲ. ಸರಿಯಾದ ಸಂಚಾರ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಜನ ನಿತ್ಯ ಹೈರಾಣಾಗುತ್ತಿದ್ದಾರೆ. ಇಷ್ಟಕ್ಕೂ ಎಲ್ಲಿ ಈ ಸಮಸ್ಯೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬ್ರಹ್ಮಾವರ ಬಳಿಯ ನಡೂರಿನಿಂದ ಬಾರುಕೂರು ರಂಗನಕೆರೆ ಕೂರಾಡಿ ಬಂಡಿ ಮಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಿರು ಸೇತುವೆಯೊಂದು ಕಳೆದ ವರ್ಷದ ಭಾರೀ ಪ್ರವಾಹಕ್ಕೆ ಕುಸಿದು ಬಿದ್ದು ವರ್ಷ ಕಳೆದರೂ ಹೊಸ ಸೇತುವೆ ಭಾಗ್ಯ ಇನ್ನೂ ಬಂದಿಲ್ಲ. ಸೇತುವೆ ಕುಸಿದು ಬಿದ್ದ ಅವಧಿಯಲ್ಲಿ ಸಂಪರ್ಕ ಕಡಿತಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿನ ನಡೂರು ಮತ್ತು ಕೂರಾಡಿ ಪ್ರೌಢಶಾಲೆಗೆ ಬರುವ ವಿದ್ಯಾರ್ಥಿಗಳು 15 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಯಿತು. ಇಲ್ಲಿನ ಹಾಲು ಉತ್ಪಾದಕರಿಗೆ, ರೈತರಿಗೆ ಮತ್ತು ಮಂದಾರ್ತಿಗೆ ತೀರಾ ಹತ್ತಿರದ ದಾರಿ ಇದಾಗಿದ್ದು, ಕಿರು ಸೇತುವೆ ತುಂಡಾದ ಬಳಿಕ ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲದೆ ತೀರಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ನಡೂರು ಮತ್ತು ಬಾರ್ಕೂರಿಗೆ ತುಂಬಾ ಹತ್ತಿರ ಇರುವ ರಸ್ತೆ. ಬೇರೆ ಈಗ ಕೃಷಿ ಯಂತ್ರೋಪಕರಣ, ಡೈರಿಗೆ ಹೋಗುವವರು, ಶಾಲಾ ಮಕ್ಕಳಿಗೂ ಅನುಕೂಲ ಆಗುವಂತ ರಸ್ತೆ ಇದೆ. ಇದು ಏನಾದ್ರೂ ಈಗ ಮಳೆಗಾಲದಲ್ಲಿ ಈ ಲಿಂಕ್ ರಸ್ತೆ ತಪ್ಪಿದ್ರೆ ನಾವು 15 ಕಿಲೋಮೀಟರ್ ಸುತ್ತ ಹಾಕೊಂಡು ಹೋಗ್ಬೇಕು. ಮತ್ತೆ ರಾತ್ರಿ ಯಾರಾದ್ರೂ ದವಾಖಾನೆ ಅಥವಾ ಡಾಕ್ಟರ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಇದೊಂದು ನೀವು ಮಾಡಿಕೊಡ್ಬೇಕಾಗಿ ವಿನಂತಿಸ್ತೇನೆ. ಆರೋಗ್ಯ ಸಮಸ್ಯೆಯಂತಹ ತುರ್ತು ಸಂದರ್ಭಗಳಲ್ಲಿ ಸುತ್ತು ಬಳಸಿ ಆಸ್ಪತ್ರೆಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ಕಾಡೂರು ಗ್ರಾಮ ಪಂಚಾಯಿತಿ ಕುಸಿತವಾದ ಕಿರು ಸೇತುವೆಗೆ ಒಂದು ಸಿಮೆಂಟ್ ಪೈಪ್ ಅಳವಡಿಸಿ ಮಣ್ಣು ತುಂಬಿ ಸಂಚಾರಕ್ಕೆ ಅನುವು ಮಾಡಿದ್ದರು. ಈ ವರ್ಷ ಮಳೆಗಾಲದಲ್ಲಿ ತುಂಬಿ ಹರಿಯುವ ನೀರಿನ ರಭಸಕ್ಕೆ ತಾತ್ಕಾಲಿಕವಾಗಿ ಮಾಡಲಾದ ಸಂಚಾರ ಮತ್ತೆ ಕುಸಿತಗೊಳ್ಳುವ ಎಲ್ಲಾ ಲಕ್ಷಣಗಳಿವೆ. ಇಲ್ಲಿ ಇನ್ನಷ್ಟು ಸಮಸ್ಯೆಗಳಿಗೆ ಜನರು ಬಲಿಯಾಗುವ ಮುನ್ನ ಸಂಬಂಧಪಟ್ಟ ಇಲಾಖೆ, ಜನಪ್ರತಿನಿಧಿಗಳು ಶಾಶ್ವತ ಸಂಚಾರಕ್ಕೆ ಕಿರು ಸೇತುವೆಯನ್ನು ನಿರ್ಮಾಣ ಮಾಡುವಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಿವರಾಮಾಚಾರ್ಯ, ಸ್ಪಂದನ ಟಿವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಬ್ರಹ್ಮಾವರದ ಪ್ರತಿನಿಧಿ ಶಿವರಾಮಾಚಾರ್ಯ ಅವರಿದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳೋಣ. ಹಲೋ. ಈ ಬಾರ್ಕೂರು ಭಾಗದಲ್ಲಿ ಒಂದು ಕಿರು ಸೇತುವೆ ಕಳೆದ ವರ್ಷವೇ ಕುಸಿದು ಬಿದ್ದಿದೆ. ಆದ್ರೆ ಇನ್ನು ಅದರ ಕುರಿತಾದಂತಹ ಕಾಮಗಾರಿಗಳು ಯಾವುದು ನಡೀತಾ ಇಲ್ಲ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಅದನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾದ ಭುಜಂಗ್ ಶೆಟ್ಟರು ಅನೇಕ ಬಾರಿ ತಾಲೂಕ್ ಪಂಚಾಯತ್ ಸಭೆಯಲ್ಲಿ ಕೂಡ ಗಮನ ಸೆಳೆದಿದ್ರು. ಹಾಗೆ ಪ್ರಕೃತಿ ವಿಕೋಪ ಏನೋ ತಂಡ ಇದೆ, ಅದಕ್ಕೂ ಕೂಡ ನಮ್ಮ ಅಲ್ಲಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರು ಕೂಡ ಅದರ ಮನವಿಯನ್ನು ಕಳಿಸಿದ್ದಾರೆ. ಸಾಧಾರಣ ಒಂದು 15 ಕಿಲೋಮೀಟರ್ ಸುತ್ತುವರಿಸಿ ಹೋಗುವಂತ ದಾರಿಗೆ ಒಂದು ಸಣ್ಣ 15 ಅಡಿ ಉದ್ದದ ಒಂದು ಸಣ್ಣ ಸೇತುವೆ ಭಾರಿ ತೊಂದರೆ ಅನುಭವಿಸ್ತಿದ್ದಾರೆ ಜನರು. ಸಾಧಾರಣ 1 ವರ್ಷ ಕಡಿತ ಬಂದ್ರು ಕೂಡ ಸರ್ಕಾರ ಆಗ್ಲಿ ಅದಕ್ಕೆ ಜನಪ್ರತಿನಿಧಿಗಳ ಮೂಲಕ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದಕ್ಕೊಂದು ಗಂಭೀರವಾದ ಚಿಂತನೆ ಮಾಡ್ತಾ ಇರೋದು ಮಾತ್ರ ಭಾರಿ ಬೇಸರ ತಂದಿದೆ. ಈ ಸಾರಿ ಮಳೆಗಾಲದಲ್ಲಿ ಮಾತ್ರ ಅದು ಭಾರಿ ಪ್ರವಾಹ ಏನಾದ್ರು ಬಂದಿದ್ರೆ ತುಂಡಾಗುವ ಸಾಧ್ಯತೆ ಇದೆ, ಮತ್ತು ಪುನಃ ಅದು ಸಂಪರ್ಕ ವ್ಯವಸ್ಥೆ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಆದ್ರಿಂದ ಜನರ ಅಪೇಕ್ಷೆ ಮೇರೆಗೆ ಅದಷ್ಟು ಬೇಗ ಮಾಡೋದು ಉತ್ತಮ ಅಂತ ಹೇಳೋದು ಅಲ್ಲಿ ಜನರ ಅಭಿಪ್ರಾಯ. ಇದೀಗ ಏನು ಅಲ್ಲಿನ ಗ್ರಾಮ ಪಂಚಾಯತ್ ಆಗಿರಬಹುದು ಅಥವಾ ಸಂಬಂಧಪಟ್ಟ ಇಲಾಖೆಗೆ ಈಗಾಗ್ಲೇ ಜನರು ಆಗ್ರಹಿಸಿದ್ರು ಕೂಡ ಇನ್ನೂ ಆ ಸೇತುವೆ ನಿರ್ಮಾಣ ಆಗ್ಲಿಲ್ಲ. ಏನಾದ್ರೂ ಅವರು ಬಂದು ಅಲ್ಲಿ ನೋಡಿ ಗಮನಿಸಿ ಹೋದದ್ದಾದ್ರೂ ಏನಾದ್ರೂ ನಡೆದಿದ್ಯಾ? ಗಮನಿಸಿ ಹೋಗಿ ಒಂದು 15 ಲಕ್ಷದ ಒಂದು ಬಜೆಟಿನ ಬಗ್ಗೆ ಒಂದು ಪ್ರಸ್ತಾಪ ನಡೆದಿದೆ, ಆದ್ರೆ ಅದು ಮತ್ತೆ ಅದಕ್ಕೆ ಪ್ರಾಸೆಸ್ ಆಗ್ಲಿಲ್ಲ, ಏನು ಡೆವಲಪ್ಮೆಂಟ್ ಆಗ್ಲಿಲ್ಲ. ಈಗ ಬದಲಿ ವ್ಯವಸ್ಥೆ ಇರೋದ್ರಿಂದ ಈಗ ಅದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಅದು ಸದ್ಯ ಹೋಗ್ಲಿಕ್ಕೆ ಉಂಟಲ್ಲ, ಮಣ್ಣಿದ್ದು ಒಂದು ಮಾಡಿದ್ದಾರೆ. ಅದು ಕೊಚ್ಚಿ ಹೋದ ನಂತರ ಮತ್ತೆ ಸಮಸ್ಯೆ ಪುನಃ ಇದಾಗ್ತದೆ. ಕಳೆದ ವರ್ಷ ಅದು ಭಾರಿ ಗಂಭೀರ ಸಮಸ್ಯೆಯಾಗಿ ಅದು ಎಲ್ಲಾ ವಾಹಿನಿಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇದೇ ಸೇತುವೆಯ ಕುಸಿತ. ಮಾಹಿತಿಗಾಗಿ ಧನ್ಯವಾದಗಳು.